ಡ್ರೈವರ್ ನಂಗೆ ಒಳ್ಳೆ ಬಿಟ್ಕೊಟ್ಟಿ ಅಡುಗೆ ಕೊಟ್ಟಿ ವಿಡಿಯೋ ಕೊಟ್ಟಿ ಕಾಪಾಡಿ ಜೈ ಚಿನ್ನದ ಜೈ ಹಿಂದ್. ಅದಾಗಿಂದ ಯಾವುದು ನಿನಗೆ ಫೇವ್ರೇಟ್ ಸಾಂಗ್ ಅಂತ ಕೇಳಿದ್ರೆ ಅದೇ ರೌಡಿ ಬೇಬಿ. ಆಮೇಲೆ ಅದರಲ್ಲಿರೋ ಹೀರೋಯಿನ್ ಇವನಿಗೆ ಫೇವ್ರೇಟ್ ಅಂತೆ. ಅವಳು ಬಂದ ತಕ್ಷಣ ಅವಳು ನಂಗೆ ಇಷ್ಟ. ಮದುವೆ ಯಾರನ್ನ ಆಗ್ತೀಯ ಅಂತ ಕೇಳಿದ್ರೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಹೇಗಿದ್ದೀರಾ ಎಲ್ಲರೂ? ನಾವಿಲ್ಲಿ ಆರಾಮಾಗಿದ್ದೀವಿ, ನೀವು ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ ಅಲ್ವಾ? ಏನ್ ಸ್ನಾನ ಆದ್ಮೇಲೆ ಹೆಂಗೆ ಕೇಳ್ಕೊಳ್ಳೋದು ದೇವ್ರ ಹತ್ರ ಪ್ರೇ ಮಾಡೋದು? ಒಳ್ಳೆ ಬುದ್ಧಿ ಕೊಟ್ಟು ಅಡುಗೆ ಕೊಟ್ಟು ವಿದ್ಯೆ ಕೊಟ್ಟು ಕಾಪಾಡಿ ಜೈ ಜಿನದ ಜೈ ಹಿಂದ್ ಅಂತ. ಜೈ ಹಿಂದ್ ಬೇರೆ ಹೇಳ್ತಾನೆ ಅವನು. ಸ್ಟಾರ್ಟಿಂಗ್ ಎಲ್ಲ ಸುಮ್ಮನೆ ಜೈ ಜೈ ಅಂತ ಹೇಳ್ಬೇಕಾದ್ರೆ ಜೈ ಹಿಂದ್ ಅಂತಾನೆ ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ ಅವನಿಗೆ. ಸೊ ಜೈ ಹಿಂದ್ ಅಂತಾನೂ ಸೇರಿಸ್ಬಿಡ್ತಾನೆ. ಅಂಡ್ ಒಳ್ಳೆ ಬುದ್ಧಿ ಕೊಡಿ ಅಂತ ಕೇಳ್ಕೊಳ್ಳೋದು ಅಲ್ವಾ? ಏನು ಒಳ್ಳೆ ಬುದ್ಧಿ ಅಂದ್ರೆ ಏನು? ಒಳ್ಳೆ ಬುದ್ಧಿ ಅಂದ್ರೆ ಏನು? ಒಳ್ಳೆ ಬುದ್ಧಿ ಅಂದ್ರೆ ಒಳ್ಳೇದ್ ಮಾಡು, ಕೆಟ್ಟ ಬುದ್ಧಿ ಅಂದ್ರೆ ಕೆಟ್ಟದ್ ಮಾಡು. ಬರೀ ಬುದ್ಧಿ ಕೊಡಿ ಅಂತ ಕೇಳ್ಬಿಟ್ರೆ ಆಮೇಲೆ ಏನ್ ಬುದ್ಧಿ ಕೊಡ್ತಾರೆ ಅಂತ ಗೊತ್ತಾಗಲ್ಲ ದೇವರು. ಸೊ ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ ನಾವು ಒಳ್ಳೆ ಬುದ್ಧಿ ಕೊಡಿನೇ ಅಂತ ಕೇಳೋದು ಅಲ್ವಾ? ಒಳ್ಳೆ ಬುದ್ಧಿನೇ ಕೊಡಿ ಅಂತ, ಅವಾಗ ಒಳ್ಳೆ ಬುದ್ಧಿ ಕೊಡ್ತಾರಲ್ಲ. ಇವತ್ತು ಅಡ್ಗೆಗೆ ನಾವು ರಸಂ ಮಾಡ್ತಾ ಇದ್ದೀವಿ, ಜೀರಾ ರಸಂ ಅಲ್ವಾ ರೇಯಾಂಶ್? ಸೊ ಶುಂಠಿ ರಸಂ ಬೇಡ ಅಲ್ವಾ? ಶುಂಠಿ ಸಾರು ಮಾಡೋದು ಬೇಡ ಅಲ್ವಾ? ನೀನ್ ಮಾಡ್ತೀಯ ಇವತ್ತು? ಇಲ್ವಾ? ಓಕೆ, ನಾನೇ ಮಾಡ್ತೀನಿ ಹಾಗಿದ್ರೆ. ಫಸ್ಟು ಒಂದು ಟೊಮೆಟೊ ಹಾಕೋಣ, ಆಮೇಲೆ ಕಟ್ ಮಾಡ್ಕೊಂಡಿರೋ ಆನಿಯನ್ ಹಾಕೋಣ, ಒಂದು ಗ್ರೀನ್ ಚಿಲ್ಲಿ ಹಾಕೋಣ, ಆಮೇಲೆ ಕೊತ್ತಂಬರಿ ಕೊತ್ತಂಬರಿ ಸೊಪ್ಪು ಹಾಕೋಣ. ಆಮೇಲೆ ಏನೇನು ಹಾಕಬೇಕು? ಇದೊಂದು ಸ್ವಲ್ಪ ಇದೇನಿದು ರಸಮಲೈದು ಹುಣಸೆ ಹಣ್ಣಿನ ನೀರು, ಇದನ್ನ ಒಂದು ಸ್ವಲ್ಪ ಹಾಕೋಣ. ಆಮೇಲೆ ಒಂದು ಸ್ವಲ್ಪ ಏನು ಹಾಕಬೇಕು? ಆಮೇಲೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್, ಇದೇನಿದು ಟರ್ಮರಿಕ್ ಹಳದಿ ಪೌಡರ್, ಅದನ್ನು ಹಾಕೋಣ. ಹಾಕ್ಬಿಟ್ಟು ಆಮೇಲೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು ಹಾಕ್ಬಿಟ್ಟು ಇವಾಗ ಏನು ಮಾಡಬೇಕು ಇವಾಗ ಮಿಕ್ಸ್ ಮಾಡಬೇಕು. ಇದನ್ನು ಕೈಯಲ್ಲೇ ಕ್ಲೀನಾಗಿ ನಾವು ಮಿಕ್ಸ್ ಮಾಡೋಣ. ಏನು ಕಾಣಿಲ್ಲ, ನೀನು ಕಾಣಿಸ್ತಾ ಇಲ್ಲ, ಇಲ್ಲಿ ಮಾಡ್ತಾರೆ ಕಾಣಿಸ್ತಾ ಇಲ್ಲ. ಇದನ್ನೆಲ್ಲ ಹಿಂಗೆ ಕ್ಲೀನಾಗಿ ನಿಮ್ಮ ಕೈಯಲ್ಲೇ ಮಿಕ್ಸ್ ಮಾಡಿದ್ರೆ ಸೂಪ್ ಮಾಡಬೇಕು. ಕಲ್ಮಶ ಟೇಸ್ಟ್ ಎಲ್ಲ ನೀಟಾಗಿ ಬಿಟ್ಕೊಡುತ್ತೆ ಅಲ್ವಾ? ಆಮೇಲೆ ಏನು ಹಾಕಬೇಕು? ಎಷ್ಟು ಬೇಕೋ ಅಷ್ಟು ನೀರು ಹಾಕಬೇಕು. ನೀರು ನಮಗೆ ರಸಮ್ಗೆ ಎಷ್ಟು ಬೇಕು ಇಷ್ಟು ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ಏನಿದು ರಸಮ್ ಪೌಡರನ್ನು ಹಾಕೋಣ. ಒಂದು 2-3 ಸ್ಪೂನ್ ಅಷ್ಟು ಹಾಕ್ಬಿಟ್ಟು ಗ್ಯಾಸಿಗೆ ಶಿಫ್ಟ್ ಮಾಡೋಣ. ನಮಗೆ ಬೆವರಿರೋದು ನೋಡಿದ್ರೆ ನಾವು ಇವಾಗಷ್ಟೇ ಸ್ನಾನ ಮಾಡ್ಕೊಂಡು ಬಂದಿದ್ದೀವಿ ಅಂತ ಯಾರಾದರೂ ಹೇಳ್ತಾರೆ ರೇಯಾಂಶ್? ಇಲ್ಲಿ ಇವಾಗ ಎಷ್ಟು ಸೆಕೆ ಇದೆ ಅಂದರೆ ನಾವು ಕಿಚನಲ್ಲಿದ್ದೀವಿ, ಹೆಂಗೆ ಬೆವರಿದೆ ಅಂದರೆ ನಾನು ಲಾಸ್ಟ್ ಇಯರು ನಾವಿಲ್ಲಿ ಬಂದಾಗ ನನಗೆ ಇಷ್ಟು ಸೆಕೆ ಆಗಿರೋದು ನೆನಪಿಲ್ಲಪ್ಪ. ಈ ಸರಿ ಸಖತ್ ನಮಗೆ ಊರಲ್ಲಿ, ನಮಗೆ ಮಂಗಳೂರಲ್ಲಿ ಪುತ್ತೂರಲ್ಲೆಲ್ಲ ಹಿಂಗೆ ಇಷ್ಟೇ ಸೆಕೆ ಇರುತ್ತೆ ಊರ ಕಡೆ ಎಲ್ಲ. ಅದೇ ಫೀಲ್ ಬರ್ತಾ ಇದೆ ಊರಲ್ಲಿರೋ ಥರನೇ. ಅಷ್ಟು ಬೆವತೋಗಿದೆ ಮುಖ ಎಲ್ಲ. ಒಂದು 30 ಸಂಜೆ ಆಗೋ ಹೊತ್ತಿಗೆ 34-35 ಡಿಗ್ರಿ ತನಕ ಹೋಗುತ್ತೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಸೆಕೆ ಫೀಲ್ ಆಗ್ತಾ ಇದೆ. ಇವಾಗ ಒಂದು ಸ್ವಲ್ಪ ಮೋಡ ಆಗಿದೆ, ಮಳೆ ಬರೋ ಥರ ಇದೆ. ಸೊ ಮಳೆ ಬಂದರೆ ಒಂದು ಸ್ವಲ್ಪ ತಂಪಾಗ್ಬೋದು ಅಲ್ವಾ ರಿಯಾಂಶ್? ಮಳೆ ಬಂದರೆ ಮಜಾ ಆಗುತ್ತೆ. ಆ್ಯಂಡ್ ಈ ಜೀರಾ ರಸಮ್ಮು ನಮ್ಮ ಮನೇಲಿ ಎಲ್ಲರಿಗೂ ಫೇವ್ರೇಟ್ ಅಲ್ಲ? ನಿಂಗೂ ಇಷ್ಟ ಅಲ್ಲ ರಸಮ್? ಇಷ್ಟ ಅಲ್ಲ ನಿಂಗೆ ಪಲಾವ್ ಬಿರಿಯಾನಿ ಆ ಥರದ್ದೆಲ್ಲ ಮಾಡಿದ್ರೆ ಅವ್ನಿಗೆ ಇಷ್ಟನೇ ಆಗೋದಿಲ್ಲ. ನನಗೆ ಬೇಡವೇ ಬೇಡ ಅಂತ ಹೇಳ್ತಾನೆ. ನನಗೆ ರೈಸ್ ಜೊತೆ ರಸಮ್ಮು, ಸಾಂಬಾರು, ಆಮೇಲೆ ತಿಂಡಿಗೂ ಅಷ್ಟೇ ಉಪ್ಪಿಟ್ಟು, ಪೂರಿ, ಪಕ್ಕಾ ಸೌತ್ ಇಂಡಿಯನ್ ತಿಂಡಿ ಎಲ್ಲ ಇದ್ದರೆ ಚೆನ್ನಾಗಿ ಇಷ್ಟ ಆಗುತ್ತೆ ಅಲ್ವಾ? ಪಲಾವ್ ಮಾಡ್ತೀನಿ ಅಂತ ಹೇಳಿದ್ರೆ ಬೇಡವೇ ಬೇಡ ಅಂತ ಕಾಲಿಗೆ ಬೇಕಾದ್ರೂ ಬೀಳ್ತಾನೆ ಅವನು. ಪಲಾವ್ ಮಾಡಬೇಡ ಇವತ್ತು ಪ್ಲೀಸ್, ಸಾರು ಮಾಡು, ಏನಾದರೂ ಸಾಂಬಾರು ಮಾಡು ಅಂತ ಹೇಳ್ತಾನೆ ಅಂತ ಹುಡುಗ ಇವನು. ಆ್ಯಂಡ್ ಈ ಜೀರಾ ರಸಮ್ ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ. ಆ್ಯಂಡ್ ಈ ರಸಮ್ಮಲ್ಲಿ ಯೂಸ್ ಮಾಡಿರೋ ಈ ರಸಮ್ ಪೌಡರ್ ಕೂಡ ನಾನು ಮನೆಯಲ್ಲೇ ಮಾಡ್ಕೊಂಡಿರೋದು. ಜಸ್ಟ್ ಒಂದು 2 ಟೇಬಲ್ ಸ್ಪೂನಷ್ಟು ತೊಗರಿಬೇಳೆ, ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಜೀರಿಗೆ, ಜೀರಾ ರಸಮ್ ಅಲ್ವಾ ಸೊ ಜೀರಿಗೆ, ಆಮೇಲೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಮತ್ತು ಮೆಣಸು.
ಒಣ ಮೆಣಸು ಹಾಕಿಬಿಟ್ಟು ತರಿಯಾಗಿ ರುಬ್ಕೊತೀನಿ. ಅದು ಫುಲ್ಲು ಪೌಡರ್ ಮಾಡೋದಿಲ್ಲ, ಒಂದು ಸ್ವಲ್ಪ ಲೈಟಾಗಿ ತರಿಯಾಗಿ ಅದನ್ನು ರುಬ್ಕೊಂಡ್ಬಿಟ್ಟು ಯೂಸ್ ಮಾಡ್ತೀನಿ. ಅದನ್ನು ರಸಮ್ ಪೌಡ್ರ್ ಥರ. ಅದು ಆ ಜೀರಾ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಇನ್ಫ್ಯಾಕ್ಟ್ ಅದು ಊಟ ಜೊತೆಗಲ್ಲದೆ ಈವನ್ ಹಾಗೆ ಕುಡಿಯೋಕ್ಕೂ ಕೂಡ ರಸಮ್ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಸೊ ನಾವು ಅಂದ್ಕೊಂಡಂಗೆ ಲೈಟಾಗಿ ಮಳೆ ಬರ್ತಾ ಇದೆ, ತುಂಬ ಜೋರಾಗಿ ಬರ್ತಿಲ್ಲ, ಲೈಟಾಗಿ ಬರ್ತಾ ಇದೆ. ಸೊ ಸ್ವಲ್ಪ ಹೊತ್ತಲ್ಲಿ ಜೋರಾಗಿ ಬರ್ಬೋದು. ಫ್ರೆಂಡ್ಸ್, ಯಾವಾಗಲೂ ಅಮ್ಮ ಒಂದು ಸಾಂಗ್ ಹೇಳ್ತಾ ಇರ್ತಾರಲ್ಲ, ಯಾವುದು ಅದು? ಇನ್ನೂನು ಬೇಕಾಗಿದೆ ಅದು. ಹಾಂ, ಹೇಳು ಮತ್ತೆ. ಇನ್ನೂನು ಬೇಕಾಗಿದೆ ಒಲವು ಇನ್ನೂನು ಬೇಕಾಗಿದೆ, ನಿನ್ನ ಮೌನ ತಂಗಾಳೀನು ಹಾಡಾಗಿದೆ, ಇನ್ನೂನು ಬೇಕಾಗಿದೆ. ನಾನು ಹಾಡ್ತಾ ಇರ್ತೀನಿ ಈ ಸಾಂಗನ್ನು. ಇವನು ಒಂದೊಂದ್ಸರಿ ನಾನು ಹಾಡ್ತಾ ಇರಲ್ಲ, ಅವಾಗೆಲ್ಲ ಶುರು ಮಾಡ್ಕೊಂಡ್ಬಿಡ್ತಾನೆ, ಇನ್ನೂನು ಬೇಕಾ, ಅವನೇ ಹಾಡಕ್ಕೆ ಶುರು ಮಾಡ್ತಾನೆ. ಆಮೇಲೆ ಮತ್ತೆ ನಾನು ದಿನ ಇಡೀ ಅದನ್ನೇ ಹಾಡ್ತಾ ಇರ್ತೀನಿ ಅಲ್ವಾ ರೇಂಜ್? ಆಮೇಲೆ ಬೇರೆ ಯಾವ ಸಾಂಗ್ ಇಷ್ಟ ನಿಮಗೆ? ರೌಡಿ ಬೇಬಿ. ಆ ತಮಿಳ್ ಒಂದು ರೌಡಿ ಬೇಬಿ ಅಂತ ಸಾಂಗ್ ಏನು ಒಂದು ಬಂತು, ಅದಾಗಿಂದ ಯಾವುದು ನಿನಗೆ ಫೇವ್ರೆಟ್ ಸಾಂಗ್ ಅಂತ ಕೇಳಿದ್ರೆ ಅದೇ ರೌಡಿ ಬೇಬಿ. ಆಮೇಲೆ ಅದರಲ್ಲಿರೋ ಹೀರೋಯಿನ್ ಇವನಿಗೆ ಫೇವ್ರೆಟ್ ಅಂತೆ. ಅವಳು ಬಂದ ತಕ್ಷಣ ಅವಳು ನಂಗೆ ಇಷ್ಟ, ಮದುವೆ ಯಾರನ್ನ ಆಗ್ತೀಯ ಅಂತ ಕೇಳಿದ್ರೆ ಅವಳನ್ನೇ ಮದುವೆ ಆಗ್ತೀನಿ ಅಂತ ಹೇಳ್ತಾನೆ. ಸಾಯಿ ಪಲ್ಲವಿ ಅಂತ ಅದ್ರ ಹೀರೋಯಿನ್ ಏನಿದ್ದಾಳೆ, ಅವಳನ್ನೇ ಮದುವೆ ಆಗ್ತೀನಿ ನಾನು, ಅವಳು ಆಗ್ಬೋದು ನಂಗೆ ಅಂತಾನೆ ಅಲ್ಲ? ಆಗ್ಬೋದ ನಿಂಗೆ ಮದುವೆ ಆಗ್ತೀಯ ಅವಳನ್ನ? ಸ್ನಾನ ಆದ್ಮೇಲೆ ಹೆಂಗೆ ಕೇಳ್ಕೊಳ್ಳೋದು ದೇವ್ರ ಹತ್ರ ಪ್ರೇ ಮಾಡೋದು? ಒಳ್ಳೆ ಬುಟ್ಟಿ ಕೊಟ್ಟು, ಅಡಿಗೆ ಕೊಟ್ಟು, ವಿದ್ಯೆ ಕೊಟ್ಟು, ಕಾಪಾಡಿ, ಜೈ ಜಿನದ ಜೈ ಹಿಂದ್ ಅಂತ. ಜೈ ಹಿಂದ್ ಬೇರೆ ಹೇಳ್ತಾನೆ ಅವನು. ಸ್ಟಾರ್ಟಿಂಗ್ ಎಲ್ಲ ಸುಮ್ಮನೆ ಜೈ ಜೈ ಅಂತ ಹೇಳ್ಬೇಕಾದ್ರೆ ಜೈ ಹಿಂದ್ ಅಂತಾನೆ ಹೇಳಿ ಹೇಳಿ ಅಭ್ಯಾಸ ಆಗ್ಬಿಟ್ಟಿದೆ ಅವನಿಗೆ. ಸೊ ಜೈ ಹಿಂದ್ ಅಂತಾನೂ ಸೇರಿಸ್ಬಿಡ್ತಾನೆ. ಅಂಡ್ ಒಳ್ಳೆ ಬುದ್ಧಿ ಕೊಡಿ ಅಂತ ಕೇಳ್ಕೊಳ್ಳೋದು ಅಲ್ವಾ? ಏನು ಒಳ್ಳೆ ಬುದ್ಧಿ ಅಂದ್ರೆ ಏನು? ಒಳ್ಳೆ ಬುದ್ಧಿ ಅಂದ್ರೆ ಏನು? ಒಳ್ಳೆ ಬುದ್ಧಿ ಅಂದ್ರೆ ಒಳ್ಳೇದ್ ಮಾಡು, ಕೆಟ್ಟ ಬುದ್ಧಿ ಅಂದ್ರೆ ಕೆಟ್ಟದ್ ಮಾಡು. ಬರೀ ಬುದ್ಧಿ ಕೊಡಿ ಅಂತ ಕೇಳ್ಬಿಟ್ರೆ ಆಮೇಲೆ ಏನ್ ಬುದ್ಧಿ ಕೊಡ್ತಾರೆ ಅಂತ ಗೊತ್ತಾಗಲ್ಲ ದೇವರು. ಸೊ ದೇವ್ರ ಹತ್ರ ಕೇಳ್ಕೊಬೇಕಾದ್ರೆ ನಾವು ಒಳ್ಳೆ ಬುದ್ಧಿ ಕೊಡಿನೇ ಅಂತ ಕೇಳೋದು ಅಲ್ವಾ? ಒಳ್ಳೆ ಬುದ್ಧಿನೇ ಕೊಡಿ ಅಂತ, ಅವಾಗ ಒಳ್ಳೆ ಬುದ್ಧಿ ಕೊಡ್ತಾರಲ್ಲ. ಆ್ಯಂಡ್ ಈ ವಿಡಿಯೋ ಜೊತೆಗೆ ನಾನು ಒಂದು ಮೋಸ್ಟ್ ರಿಕ್ವೆಸ್ಟೆಡ್ ಒಂದು ಕಮೆಂಟ್ ಸೆಕ್ಷನಲ್ಲಿ ನನಗೆ ಬರುವಂಥ ಒಂದು ರಿಕ್ವೆಸ್ಟ್ ಯಾವಾಗಲೂ ಅಂದರೆ ನಿಮ್ಮ ಮದುವೆ ಫೋಟೋಸನ್ನು ಶೇರ್ ಮಾಡಿ ಅಂತ. ಒಂದು ಇಲ್ಲಿ ತನಕ ನನಗೊಂದು 50-60 ಕಮೆಂಟ್ಸ್ ಬಂದಿರ್ಬೋದು ಬರೀ ಈ ಥರ ಕೇಳಿಕೊಂಡೆ. ರೀಸೆಂಟ್ ವಿಡಿಯೋಗಳಲ್ಲೂ ಕೂಡ ನನಗೆ ಕಮೆಂಟ್ಸ್ ಬಂದಿದೆ, ನಿಮ್ಮ ಮದುವೆ ಫೋಟೋಸ್ ತೋರಿಸಿ ಅಂತ. ಸೊ ಐ ಥಾಟ್ ಈ ವ್ಲಾಗ್ ಜೊತೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ನಿಮ್ಮ ಜೊತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಶೇರ್ ಮಾಡ್ತಾ ಇದ್ದೀನಿ.
ಐ ಹೋಪ್ ನಿಮಗೆ ಈ ನನ್ನ ಒಂದು ವಿಡಿಯೋ ಮದುವೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ನನ್ನ ಹತ್ರ ಫೋಟೋಸ್ದು ಸಾಫ್ಟ್ ಕಾಪಿ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋನೇ ಹಾಕಬೇಕಾಗಿ ಬಂತು. ಇನ್ಫ್ಯಾಕ್ಟ್ ನಮ್ಮದು ಸೌತ್ ಕೆನರಾ ಸೈಡಲ್ಲಿ, ದಕ್ಷಿಣ ಕನ್ನಡ ಸೈಡ್ ಜೈನ್ಸ್ ಮದುವೆ ಏನಿದೆ ಹೆಚ್ಚಾಗಿ 2 days ಇರುತ್ತೆ. 2 days ಇನ್ ದ ಸೆನ್ಸ್ ಮದುವೆ ಹಿಂದಿನ ದಿನಾನೇ ಚೌಟ್ರಿಗೆ ಹೋಗಬೇಕಾಗುತ್ತೆ. ಹಿಂದಿನ ದಿನಾನೇ ತಾಳಿ ಬಂದಿ ಶಾಸ್ತ್ರ ಅಂತೆಲ್ಲ ಇರುತ್ತೆ. ಅದ್ರ ಜೊತೆಗೆ ಹಿಂದಿನ ದಿನಾನೇ ನಮಗೆ ಇವಾಗ ಹುಡುಗಿರಿಗೆ ಒಂದು ಮಗಳೇನಿರ್ತಾಳೆ ಅವಳಿಗೆ ಒಂದು 2-3 times ಆದರೂ ಸಾರಿ ಚೇಂಜ್ ಮಾಡೋದಿರುತ್ತೆ. ಫಸ್ಟಿಗೆ ಒಂದು ಸಾರಿ, ಅದಾದಮೇಲೆ ಆ ತಾಳಿ ಬಂದಿ ಶಾಸ್ತ್ರಕ್ಕೊಂದು ಸಾರಿ, ಅದಾದಮೇಲೆ ಹುಡುಗನ ಕಡೆಯವ್ರೊಂದು ಸಾರಿ ಕೊಡ್ತಾರೆ, ಅದೊಂದು ಸಾರಿ. ಹಾಗೆ ಹಿಂದಿನ ದಿನನೇ ಅಷ್ಟು ಸರಿ ಚೇಂಜ್ ಆಗುತ್ತೆ. ಮತ್ತು ಮಾರನೇ ದಿನವೂ ಅಷ್ಟೇ ಅರ್ಶಿನ ಶಾಸ್ತ್ರ ಅದು ಇದು ಅಂತ ಮತ್ತೆ ಒಂದು 3-4 times ಸಾರಿ ಚೇಂಜ್ ಮಾಡೋಕ್ಕಿರುತ್ತೆ ಮಾರನೇ ದಿನನೂ. ಸೊ ಹಾಗಾಗಿ ಅಟ್ ದ ಎಂಡ್ ನೀವು ನೋಡ್ಬೋದು ನಾವು ಹೆಂಗಾಗಿದ್ವಿ ಅಂದರೆ ಆಮೇಲೆ ಲಾಸ್ಟ್ಗೆ ಮೇಕಪ್ ಇಲ್ಲ ಅದು ಇದು ಎಲ್ಲ ಹೆಂಗೆಂಗೋ ಗಜಿಬಿಜಿಲಿ ಸುಸ್ತಾಗಿ ಹೋಗಿರುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ತಲೆನೇ ಕೆಡಿಸ್ಕೊಂಡಿಲ್ಲ ಆಮೇಲೆ. ಆ್ಯಂಡ್ ಜೊತೆಗೆ ನಮ್ಮ ಮದುವೆ ಒಂದು 6 years ಬ್ಯಾಕ್ ಆಗಿರೋದು. ನಾವು ಈ ಪ್ರೀ ವೆಡ್ಡಿಂಗ್ ಶೂಟು, ಫೋಟೋಶೂಟು, ಪೋಸ್ಟ್ ವೆಡ್ಡಿಂಗ್ ಫೋಟೋಶೂಟ್ ಇದೆಲ್ಲ ಟ್ರೆಂಡ್ ಆಗೋ ಮುಂಚೆನೇ ಆಗೋಯ್ತು. ಸೊ ಹಂಗಾಗಿ ನಾವು ಸೇಫ್ ಆದ್ವಿ. ಅದೆಲ್ಲ ಅವಾಗಿನ್ನೂ ಟ್ರೆಂಡ್ ಆಗಿರಲಿಲ್ಲ. ಸೊ ನಮ್ಮ ಸೌತ್ ಇಂಡಿಯನ್ ಕಡೆ ಮದುವೆಗಳು ಅಂದರೆ ಆಬ್ವಿಯಸ್ಲಿ ಎಲ್ಲರದ್ರಲ್ಲೂ ಫುಲ್ಲು ಗೋಲ್ಡ್, ಎಲ್ಲೋದ್ರೂ ಎಲ್ಲ ಹೆಂಗಸರು ಒಂದು ಹೆಂಗಿರುತ್ತೆ ಅಂದರೆ ನಡ್ಕೊಂಡು ಬರ್ತಾ ಇದ್ರೆ ಅಲುಕಾಸ್ ಜ್ಯುವೆಲ್ರಿ ಸ್ಟೋರೇ ನಡ್ಕೊಂಡು ಬರೋ ಥರ ಇರುತ್ತೆ ಒಂದು ಮದುವೆ ಅಂದರೆ. ಇವಾಗ ಇದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಾವು ಒಂದು ಫುಲ್ ಮದುವೆ ವಿಡಿಯೋ ಆಲ್ಮೋಸ್ಟ್ ನೋಡಿದ್ವಿ. ತುಂಬ ಖುಷಿ ಆಯಿತು. ಒಂದ್ಸರಿ ಮೆಮೊರೀಸ್ ಎಲ್ಲ ಬ್ರಷ್ ಅಪ್ ಆಯಿತು ಅಲ್ವಾ ರೇಯಾನ್ಶ್? ಇವನಿಗೂ ಅಪ್ಪ ಅಮ್ಮನ ಮದುವೆ ನೋಡಿ ತುಂಬ ಖುಷಿ ಆಯಿತು. ಸೊ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ನಮಗೂ ಒಂದ್ಸರಿ ಎಲ್ಲ ನೆನಪಾದಂಗಾಯಿತು. ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಮ್ಮನ್ನ ನೀವು ನೋಡಬೇಕು, ನಮ್ಮ ವಿಡಿಯೋ ಮತ್ತೆ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತೆ ಇನ್ನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ. ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್.